ನಮಸ್ಕಾರ ಬಂಧುಲೆ ತುಳು ವಾರ್ತೆಯನ್ನು ತೂವೊಂದಿಪ್ಪುನ ಮಾತೆರೆಗ್ಲ ಸೊಲ್ಮೆಲು ಯಾನ್ ಶಿಲ್ಪ ಕುಲಾಲ್ ಒಂದು ಈ ವಾರದ ಮಲ್ಲ ಸುದ್ದಿಲು ಫುಟ್ಪಾತ್ದ ಮಿತ್ತು ಕಾರು ಬರ್ತದ ಐನು ಪೊನ್ನುಲೆಗ್ ಹಿಟ್ ಅಂಡ್ ರನ್ಗ್ ಜವಂದಿ ಪೊನ್ನು ಬಲಿ ಪರಶುರಾಮ ಥೀಮ್ ಪಾರ್ಕ್ ದ ಅಸಲಿ ಮೂರ್ತಿ ಪ್ರತಿಷ್ಠಾಪನೆಗ್ ಸಂಚು ಮಂತಿನ ಅಧಿಕಾರಿಲು ನೇತ್ರಾವತಿ ಸೇತುವೆಡ್ ಹಾಳಾದು ಉಂತಿನ ಲಾರಿಡ್ದು ಬೆರಿ ಬೆರಿ ಆಜಿವಾಹನಲೆಗ್ ಅಪಘಾತ ಮಂಗಳಾದೇವಿ ದೇವಸ್ಥಾನದ ನವರಾತ್ರಿ ಜಾತ್ರೆಡ್ ಮುಸ್ಲಿಮರಿಗ್ ಬೇರೆಗ ಅವಕಾಶ ಕುಡ್ಲಡ್ ಒಂಜಿ ಮಲ್ಲ ಅಪಘಾತ ನಡೆತಂಡು ಫುಟ್ಪಾತ್ಡ್ ನಡತೊಂದು ಪೋಂದಿತ್ತಿನ ಐನು ಪೊನ್ನುಲೆನ ಪಿರವರ್ದು ರಬಸಡ್ ಬತ್ತಿನ ಒಂಜಿ ಕಾರು ಗುದ್ದೊಂದು ಸೀದಾ ಪೋತುಂಡು ಅಂದ್ ಭೀಕರ ಅಪಘಾತಡ್ ಕುಡ್ಲದ ಒಂಜಿ ಜವಂದಿ ಪೊನ್ನು ತೀರ್ಪೋಯರು ಫುಟ್ಪಾತ್ದ ಮಿತ್ತು ಕಾರು ಬರ್ತದ ಹಿಟ್ ಅಂಡ್ ರನ್ಗ್ ಪೊನ್ನು ತೀರುಪೋಯಿನ ಘಟನೆ ಕುಡ್ಲದ ಲೇಡಿ ಹಿಲ್ದ ಕೈತಲು ನಡೆತಂಡು ಫುಟ್ಪಾತ್ಡ್ ನಡತೊಂದು ಪೋಂದಿತ್ತಿನ ಐನು ಪೊನ್ನುಲೆಗ್ ಕಾರು ಡಿಕ್ಕಿ ಆತಂಡು ಅಪಘಾತಡ್ ಒರ್ತಿ ಪೊನ್ನು ತೀರುಪೋಯರು ಅಂಚನೆ 4 ಪೊನ್ನುಲೆಗ್ ತಾಗದುಂಡು ಅಪಘಾತಡ್ 23 ವರ್ಷದ ರೂಪಶ್ರೀ ತೀರುಪೋಯಿನ ಪೊನ್ನು ಸುರತ್ಕಲ್ದ ರೂಪಶ್ರೀ ಕುದ್ರೋಳಿ ದೇವಸ್ಥಾನಗೂ ಪೋದು ಪಿರಬರೊಂದು ಉಪ್ಪುನಗ ಅಪಘಾತ ಆತಂಡು ಒಟ್ಟಿಗೆ ಇತ್ತಿನ 26 ವರ್ಷದ ಸ್ವಾತಿ 14 ವರ್ಷದ ಹಿತ್ನವಿ 14 ವರ್ಷದ ಕೃತಿಕಾ ಬೊಕ್ಕ 12 ವರ್ಷದ ಯತಿಕಾಗ್ ಜೋರು ತಾಗದುಂಡು 5 ಜನ ಲೇಡಿ ಹಿಲ್ಲಿರ್ದು ಮಣ್ಣಗುಡ್ಡ ಜಂಕ್ಷನ್ಗ್ ಫುಟ್ಪಾತ್ಡ್ ನಡತೊಂದು ಪೋವೊಂದು ಇತ್ತರ ಈ ಸಮಯಡು ಮಣ್ಣಗುಡ್ಡರ್ದು ಲೇಡಿ ಹಿಲ್ಲಿಗ್ ಬರೊಂದು ಇತ್ತಿನ ಕಾರು ಪೊನ್ನುಲೆಗ್ ಡಿಕ್ಕಿ ಆತಂಡು ಕಾರು ಚಾಲಕೆ ಕಮಲೇಶ್ ಬಲದೇವ್ ಪನ್ಪುನಾರು ಡಿಕ್ಕಿ ಮಂತದು ಪರಾರಿ ಆತರು ಬೊಕ್ಕ ಚೂರು ದೂರ ಕಾರಿನ ಉಂತದು ಇಲ್ಲಗ ಪೋದು ಟ್ರಾಫಿಕ್ ವೆಸ್ಟ್ ಪೊಲೀಸರ್ನ ಎದುರು ಮಂತಿ ತಪ್ಪುನು ಒಪ್ಪುದೆರು ಅಪಘಾತ ನಡೆತಿನ ದೃಶ್ಯ ಸಿಸಿ ಕ್ಯಾಮೆರಾಡ್ ತೋಜಿತಂಡು ಪರಶುರಾಮ ಥೀಮ್ ಪಾರ್ಕ್ ದ ಇಸೆಯುಡು ಮಲ್ಲ ಟ್ವಿಸ್ಟ್ ಎದುರಾತಂಡು ಏರೆಗ್ಲ ತೆರಿಯಂದಿಲೆಕ ಅಸಲಿ ಮೂರ್ತಿ ಪ್ರತಿಷ್ಠಾಪನೆ ಮನ್ಪರ ಸಂಚು ಮಂತಿದೆರ ಕಂಡದು ಪರಶುರಾಮನ ನಕಲಿ ಮೂರ್ತಿನ ಲಕ್ಕದು ಕೊನೆಯರ ಸಂಚು ಮಂತಿದೆರ ಏರೆಗ್ಲ ತೆರಿಯಂದಿಲೆಕ ಬೈಲೂರು ಉಮ್ಮಿಕಲ್ಲು ಬೆಟ್ಟಗ್ ಅಸಲಿ ಮೂರ್ತಿ ಬೈದಂಡ ಅಂದು ಪನ್ಪಿ ಪ್ರಶ್ನೆಲು ಕೇಂದು ಬರೊಂದುಂಡು ಈ ಮಾತಾ ಪ್ರಶ್ನೆ ಇತ್ತೆ ಜನಕ್ಲೆನ ಬಾಯಿಡ್ ಕೇನೊಂದುಂಡು ಅಧಿಕಾರಿಲು ದಾಯ ಇಂಚಿನ ತಪ್ಪು ಮಲ್ತೊಂದುಲ್ಲೆರು ಪನ್ಪಿ ಮಲ್ಲ ಪ್ರಶ್ನೆ ಇತ್ತೆ ಎದುರಾತಂಡು ಕಂಟೈನರ್ಡ್ ಪರಶುರಾಮನ ಕಂಚಿದ ಪ್ರತಿಮೆನು ಕಂತದು ಪೊಲೀಸ್ ಪಹರೆಡ್ ಅಸಲಿ ಪ್ರತಿಮೆ ಸ್ಥಾಪನೆ ಮಲ್ಪೆರೆ ಬೇಲೆ ನಡತೊಂದುಂಡು ಥೀಮ್ ಪಾರ್ಕ್ಗ್ ಎಂಟ್ರಿಲ ಇಜ್ಜಂದೆ ಆತಂಡು ಇಡೀಕ ಬಿಗಿ ಪೊಲೀಸ್ ಬಂದೋಬಸ್ತುಲ ಉಂಡು ನಿರ್ಮಿತಿ ಕೇಂದ್ರದಕಲು ಪರಶುರಾಮನ ಮೂರ್ತಿನ ಟರ್ಪಲ್ಡು ಪಾರ್ದು ಮುಚ್ಚಿದೆರು ಇತ್ತೆ ಬೇಗೊಡೆ ಬೇಲಿಲ ನಡತೊಂದುಂಡು ಉಂದುವೆ ಸಂದರ್ಭಡು ಹೋರಾಟಗಾರರು ಜಾಗೋಗು ಬತ್ತದು ಕಂಡದು ಪ್ರತಿಷ್ಠಾಪನೆ ಮನ್ಪುನೆತ ವಿರುದ್ಧ ಆಕ್ರೋಶ ವ್ಯಕ್ತ ಮಂತಿದ್ದಾರೆ. ನಾವು ಕಾರ್ಕಳ ಬೈಲೂರು ಉಮಿಕಲ್ ಬೆಟ್ಟದ ಕೆಳಗಿದ್ದೇವೆ. ಉಮಿಕಲ್ ಬೆಟ್ಟ ಹೇಳಿದರೆ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣ ಆಗಿ ಪರಶುರಾಮನ ಮೂರ್ತಿ ಸ್ಥಾಪನೆ ಆಗಿರುವ ಅದು ಬೆಟ್ಟ. ಇವತ್ತಿಲ್ಲಿ ವಿಶೇಷ ಏನು ಹೇಳಿದರೆ ನಿನ್ನೆಯಿಂದ ಇಲ್ಲಿ ಬೆಟ್ಟದ ಕೆಳಗೆ ಮತ್ತು ಬೆಟ್ಟದ ಮೇಲೆ ಪೊಲೀಸ್ ಪಹರೆಯಲ್ಲಿ ಬೆಟ್ಟದ ಮೇಲೆ ಕೆಲಸ ನಡೀತಾ ಇದೆ. ಏನು ಕೆಲಸ ನಡೀತಾ ಹೇಳಿದರೆ ಯಾವ ಕಂಚಿನ ಮೂರ್ತಿ ಅಂತ ಹೇಳಿ ಪರಶುರಾಮನ ಮೂರ್ತಿಯನ್ನು ಸ್ಥಾಪಿಸಿದ್ರು ಅದು ನಕಲಿ ಮೂರ್ತಿ ಅಂತ ಸಾಬೀತಾದ ನಂತರ ಈಗ ಕಂಚಿನ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೆಲಸಗಳು ನಡೀತಾ ಇದೆ. ಅದರಿಂದ ಇಲ್ಲಿ ಪೊಲೀಸ್ ಮೂಲಕ ಕೆಲಸ ಮಾಡಿರುವಂಥದ್ದು ಇದಕ್ಕೆ ದೊಡ್ಡ ಸಾಕ್ಷಿ ಏನು ಹೇಳಿದರೆ ಈಗ ಅಲ್ಲಿರುವ ಮೂರ್ತಿ ಅದು ಕಂಚಿನ ಮೂರ್ತಿ ಅಲ್ಲ. ಇನ್ನು ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇರೋದ್ರಿಂದ ಈ ಪೊಲೀಸ್ ಬೇರೆ ಆಗಿದೆ. ಭಾಳ ದೊಡ್ಡ ಒಂದು ದುರಂತ ಅಂತ ಹೇಳಿದರೆ ಪರಶುರಾಮನನ್ನು ತುಳುನಾಡಿನ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಅವರ ಮೂರ್ತಿ ಸ್ಥಾಪನೆ ಆಗುವಾಗ ಅದು ವಿಜೃಂಭಣೆಯಿಂದ ಮಾಡಬೇಕಿತ್ತು, ಉತ್ಸವದ ರೀತಿಯಲ್ಲಿ ಮಾಡಬೇಕು. ಆದರೆ ಪೊಲೀಸ್ ಪಹರೆಯಲ್ಲಿ ನಾವು ಪರಶುರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಅದು ನಮ್ಮ ಕಾರ್ಕಳದ ಜನರಿಗೆ ಎಷ್ಟು ದೊಡ್ಡ ದುರಂತ ಅಂತ ಅನ್ನುವಂಥದ್ದು. ಅದರಿಂದ ಕಾರ್ಕಳದ ಶಾಸಕರು ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕಾಗ್ತದೆ. ಕಂಚಿನ ಪ್ರತಿಮೆ ಅಂತ ಹೇಳಿ ನಕಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಕಾರ್ಕಳದ ಜನರಿಗೆ ದ್ರೋಹ ಬಗೆಯಲಾಗಿದೆ. ಇವತ್ತು ನಿಜವಾದ ಕಂಚಿನ ಪ್ರತಿಮೆ ಅಲ್ಲಿ ಮೇಲೆ ಕೆಲಸ ಪ್ರಾರಂಭ ಆಗಿದೆ. ಅದಕ್ಕೆ ಟರ್ಪಲ್ಗಳನ್ನೆಲ್ಲ ಮುಚ್ಚಿದ್ದಾರೆ. ಯಾಕೆಂದರೆ ಅದು ಹೊರಗೆ ಕಾಣಬಾರ್ದಿಲ್ಲಿ. ಆದರೆ ನಿಜವಾದ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿತ್ತು. ನಾವು ಕೂಡ ಅದಕ್ಕೆ ಸಪೋರ್ಟ್ ಕೊಡ. ಯಾಕೆಂದರೆ ಒರಿಜಿನಲ್ ಮೂರ್ತಿ ಪ್ರತಿಷ್ಠೆ ಆಗಬೇಕು. ಅದು ಈಗ ಆಗ್ತಾ ಇದೆ. ಚುನಾವಣೆಯ ಮೊದಲು ನಕಲಿ ಮೂರ್ತಿಯನ್ನು ಸ್ಟಾರ್ಟ್ ಮಾಡಿ ಚುನಾವಣೆಯ ಲಾಭವನ್ನು ತಗೊಂಡ್ರು ಶಾಸಕರು. ಇವತ್ತು ಒರಿಜಿನಲ್ ಮೂರ್ತಿ ಆಗ್ತಾ ಇದೆ. ಇದರ ಫಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಿಗ್ತದೆ ಅಂತ ಬಯಸ್ತೇನೆ. ಇವತ್ತು ಜನರಿಗೆ ತಿಳಿಸಲಿಕ್ಕೆ ಬಯಸಿದ್ದು ಏನಂತ ಹೇಳಿದರೆ ಈಗ ಅಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅಸಲಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೆಲಸಗಳು ನಡೀತಾ ಇದೆ. ಕಂಟೈನರ್ಗಳು ಬಂದು ಕಾರ್ಕಳದಲ್ಲಿ ಬಂದು ನಿಂತಿದೆ. ಆ ಕಂಟೈನರ್ಗಳಲ್ಲಿ ಮೂರ್ತಿಯ ವಿವಿಧ ಭಾಗಗಳು ಇದೆ ಅನ್ನುವಂಥದ್ದು ಸ್ಪಷ್ಟವಾದ ನಮಗೆ ಮಾಹಿತಿ ಸಿಕ್ಕಿದೆ. ಅದರಿಂದ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಆಗಬೇಕು, ಒಳ್ಳೆ ರೀತಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು. ಆದರೆ ಯಾರೆಲ್ಲ ಇದಕ್ಕೆ ದ್ರೋಹ ಮಾಡಿದ್ದಾರೆ, ನಕಲಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಜನರಿಗೆ ಯಾರು ದ್ರೋಹ ಮಾಡಿದರೆ ಅದರ ಫಲವನ್ನು ಪರಶುರಾಮ ಅವರಿಗೆ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡುವಂಥದ್ದು. ಕುಡ್ಲಡ್ ಹಾಳಾದು ಉಂತುದಿನ ಲಾರಿಡ್ದು ಆಜಿ ಗಾಡಿಲೆನ ನಡುಟು ಬೆರಿ ಬೆರಿ ಅಪಘಾತ ಆತಂಡು ಈ ಅಪಘಾತದ ಮಸ್ತ್ ಪೊರ್ತು ಟ್ರಾಫಿಕ್ ಜಾಮ್ಲ ಆತಂಡು ಕುಡ್ಲಡ್ದು ತೊಕ್ಕೊಟ್ಟುಗು ಪೋಪುನ ಸಮಯಡು ಕುಡ್ಲದ ಉಳ್ಳಲ ನೇತ್ರಾವತಿ ಸೇತುವೆದ ನಡುಟೊಂಜಿ ಲಾರಿ ಹಾಳಾದು ಉಂತುದು ಇತ್ತಂಡು ಮಸ್ತ್ ಬರ್ಸ ಬತ್ತಿ ನಿರ್ದಾವರ ಸಾದಿ ಸರಿ ತೋಜಂದೆ ಬೆರಿ ಬೆರಿ ಆಜಿ ಗಾಡಿಲೆನ ನಡುಟು ಡಿಕ್ಕಿ ಆತಂಡು
ನಿಯಂತ್ರಣ ತಿಕ್ಕಂದೆ ಲಾರಿಗೆ ಪಿರ ಉರ್ದು ಆಲ್ಟೋ ಕಾರ್ ಡಿಕ್ಕಿ ಆತಂಡ ಐಡ್ದು ಬೊಕ್ಕ ಒಂಜಿತ ಪಿರ ಒಂಜಿ ತಲ್ಕ ಆಲ್ಟೋ ಕಾರ್ಗೆ ರಿಟ್ಸ್ ಕಾರ್ ಕಾಂಟೆಸ್ಸಾ ಕಾರ್ ಪಿಕಪ್ ಬೊಕ್ಕ ಖಾಸಗಿ ಬಸ್ ಡಿಕ್ಕಿ ಆತಂಡ ಈ ಅಪಘಾತದ 2 ಗಂಟೆ ಮುಟ್ಟ ಟ್ರಾಫಿಕ್ ಜಾಮ್ ಆತಂಡ ವಾಹನ ಸವಾರರಿಗೆ ಎಲ್ಲೆಲ್ಲ ಪೆಟ್ಟು ಆತಂಡ ಕುಡ್ಲದ ಮಂಗಳದೇವಿ ದೇವಸ್ಥಾನದ ನವರಾತ್ರಿ ಜಾತ್ರೆದ ಇಚಾರಡು ಮಸ್ತ್ ಚರ್ಚೆಲು ನಡತಂಡ ಈ ಇಚಾರಡು ಹಿಂದೂ ಸಂಘಟನೆಲು ಮುಸ್ಲಿಂ ಬೇರೆದಕ್ಲಿಗೆ ಅವಕಾಶ ಕೊರಿಯರ ಬಲ್ಲಿ ಪನೊಂದು ಇತ್ತರ ಐಕಾದ ಕೆಲವು ನಿರ್ಧಾರಲಿನ ಸಂಘಟನೆದ ಮುಖಂಡರು ದೆತ್ತೊಂದೆರ ಈ ಇಸಾಯಡು ಕೋರ್ಟರ್ದು ತೀರ್ಪುಲ ಬೈದಂಡ ಅಂದ್ ಕುಡ್ಲದ ಮಂಗಳದೇವಿ ದೇವಸ್ಥಾನದ ಧರ್ಮದಂಗಲ್ದ ಇಚಾರಡು ಮಸ್ತ್ ದೂರು ಬರೊಂದು ಇತ್ತಂಡ ರಟ್ಟನೆ ಹರಾಜು ನಡೆತಿದ್ದು ಬೇತೆ ಧರ್ಮದಕ್ಲಿಗೆ ಬೇರೆಗೆ ಅವಕಾಶ ಕೊರ್ನೆಕ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಬೇರೆದಕ್ಲಿನ ಅಂಗಡಿಗೆ ಕೇಸರಿ ಧ್ವಜ ಕಟ್ಟಿದೆರ ಹಿಂದುಲಿನ ದೇವಸ್ಥಾನಡ್ ಹಿಂದುಲೆಗ್ ಮಾತ್ರ ಬೇರೆಗೆ ಅವಕಾಶ ಕೊರಡು ಪಂದ್ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತದ ಸಂಚಾಲಕೆ ಶರಣ್ ಪಂಪ್ವೆಲ್ ಪಂತೆರ ಅಂಡ ಕೋರ್ಟರ್ದು ಬೇತೆ ಧರ್ಮದಕ್ಲಿಗ್ಲ ಅವಕಾಶ ಕೊರಡು ಪನ್ಪಿ ತೀರ್ಪು ಬೈತಂಡ ಮಂಗಳದೇವಿ ದೇವಸ್ಥಾನದ ಜಾಕೆಡ್ ಮುಸ್ಲಿಮರಿಗೆ ಬೇರೆಗೆ ಅವಕಾಶ ಕೊರ್ಪುನ ತಪ್ಪು ಪಂದ್ ಪ್ರಮೋದ್ ಮುತಾಲಿಕ್ ಹೇಳಿಕೆ ಕೊಡ್ತಾರ ಜಿಲ್ಲಾಡಳಿತ ಬೇತೆ ಧರ್ಮದಕ್ಲಿಗೆ ಬೇರೆಗೆ ಅವಕಾಶ ಕೊರ್ಣ ಸರಿ ಅತ್ತಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರು HK ಪುರುಷೋತ್ತಮ್ ಪಂತೆರ ಮಂಗಳದೇವಿ ದೇವಸ್ಥಾನದ ಜಾತ್ರೆಡು ಮುಸ್ಲಿಮರು ಬೇರೆ ಮಲ್ಪೆರ ಬುಡಂದಿನ ಆರೋಪದ ಇಚಾರಡು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಾತ್ರೆ ವ್ಯಾಪಾರಸ್ಥೆರ್ನ ಸಮನ್ವಯ ಸಮಿತಿದಕುಲು ಡಿಸಿಗೆ ದೂರು ಕೊಡ್ತಾರ ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ದಿನ ಸರ್ಕಾರಿ ರಸ್ತೆ ಆಯ್ನಿರ್ದಾದ ಕೋರ್ಟ್ ಮಾತ ಧರ್ಮದಕ್ಲಿಗ್ಲ ಬೇರೆ ಮಲ್ಪೆರ ಅವಕಾಶ ಕೊಡ್ತುಂಡು ಮಂಗಳಾದೇವಿಯ ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ಹಿಂದೂಗಳಿಗೆ ವ್ಯಾಪಾರ ಮಾಡಬೇಕು ಅಂತನ್ನುವಂಥದ್ದು ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದೆ. ಅದಕ್ಕೆ ಸ್ಪಂದಿಸದೆ ಮಂಗಳಾದೇವಿ ದೇವಸ್ಥಾನದ ಆವರಣದಲ್ಲಿ ಸಮಿತಿಯವರು ಇಬ್ಬರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು ಇದು ತಪ್ಪು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹೋರಾಟಕ್ಕೆ ನಾನು ಬೆಂಬಲಿಸ್ತಾ ಇದ್ದೀನಿ. ದೇವಸ್ಥಾನ ಬೇಡ, ಆಸ್ತಿಕತೆ ಬೇಡ, ಆದರೆ ದೇವಸ್ಥಾನದ ಲಾಭ ಬೇಕು ಅಂತಂದರೆ ಹೇಗೆ? ಗೋಪೂಜೆಯ ಮೂಲಕ, ಗೋಮೂತ್ರದ ಮೂಲಕ ಪೂಜೆ ಮಾಡ್ತಾ ಇರುವಂಥ ಈ ದೇವಸ್ಥಾನಗಳಲ್ಲಿ ಗೋಹತ್ಯೆ ನಾವು ಮಾಡ್ತೀವಿ ಅಂತಂದರೆ ಹೇಗೆ? ಸೊ ಹಾಗಾಗಿ ಅಲ್ಲಾ ಒಬ್ಬನೇ ದೇವರು, ಉಳಿದವರೆಲ್ಲರೂ ನಮಗೆ ಸಂಬಂಧ ಇಲ್ಲ, ನಾವು ಯಾವುದೇ ಪೂಜೆ ಮಾಡೋದಿಲ್ಲ, ಅಲ್ಲಾ ಒಬ್ಬನನ್ನೇ ಪೂಜೆ ಮಾಡ್ತೀವಿ ಅಂತ ಹೇಳುವಂಥವರು ಬಹುದೇವೋಪಾಸಕರಾದಂಥ ದೇವಸ್ಥಾನಗಳಲ್ಲಿ ವ್ಯಾಪಾರ ಯಾಕೆ? ಸೊ ಇದು ತಪ್ಪು. ನಾವು ಇದನ್ನು ಒಪ್ಪೋದೇ ಇಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ದೇವಸ್ಥಾನದ ಆವರಣದಲ್ಲಿ ನಾನು ಧರ್ಮದರ್ಶಿಗಳಿಗೆ, ಅರ್ಚಕರಿಗೆ, ಆ ಸಮಿತಿಯವರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದೇಶದ ಸುರಕ್ಷತೆಯ ಹಿನ್ನೆಲೆಯಲ್ಲಿ, ಹಿಂದುತ್ವದ ರಕ್ಷಣೆ ಹಿನ್ನೆಲೆಯಲ್ಲಿ, ಸುರಕ್ಷತೆ ಹಿನ್ನೆಲೆಯಲ್ಲಿ ದಯವಿಟ್ಟು ಈ ರೀತಿಯ ಅವಕಾಶವನ್ನು ಕೊಡಬೇಡಿ. ಹಿಂದೂಗಳಿಗೆ ಮಾತ್ರ ಕೊಡಿ, ಆಸ್ತಿಕರಿಗೆ ಮಾತ್ರ ಕೊಡಿ, ಹಿಂದೂಗಳಿಗೆ ಮಾತ್ರ ಅವಕಾಶ ಈ ವ್ಯಾಪಾರ ವ್ಯವಹಾರವನ್ನು ಮಾಡೋಕ್ಕೆ ಕೊಡಿ ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ತೇನೆ. ಒಂದು ಈ ವಾರದ ತುಳು ಸುದ್ದಿಲೋ ನನಾದ ಸುದ್ದಿಲೆಗೆ ತೂ ಒಂದಿಪ್ಪುಲೆ ನ್ಯೂಸ್ ತುಳು ಸೊಲ್ಮೆಲು.